ಧರ್ಮಸ್ಥಳದಲ್ಲಿ ಮೃತದೇಹ ಹೂತು ಹಾಕಿರುವ ದೂರಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರದಿಂದ ಗುಂಡಿಗಳ ಉತ್ಖನನ ಕಾರ್ಯಕ್ಕೆ ವಿಶೇಷ ತನಿಖಾ ತಂಡ ಚಾಲನೆಯನ್ನ ನೀಡಿದೆ. ತನಿಖಾ ತಂಡವು ಗುರುತು ಮಾಡಿರುವ ವಿವಿಧ ಸ್ಥಳಗಳಲ್ಲಿ ಇದೆ ಎನ್ನಲಾದ ಮೃತದೇಹಗಳ ಕುರಿತು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಎನ್ ಮಾಹಿತಿಯನ್ನ ನೀಡಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಮೊದಲನೆಯ ಸ್ಥಳದಲ್ಲಿ 2 ಶವಗಳು, ಎರಡನೆಯ ಸ್ಥಳದಲ್ಲಿ 2 ಶವಗಳು, ಮೂರನೆಯ ಸ್ಥಳದಲ್ಲಿ 2 ಶವಗಳು, 4 ಮತ್ತು 5ನೆಯ ಸ್ಥಳಗಳಲ್ಲಿ ಒಟ್ಟು 6 ಶವಗಳು, 6 ಮತ್ತು 7 ಮತ್ತು 8ನೆಯ ಸ್ಥಳಗಳಲ್ಲಿ ಒಟ್ಟು 8 ಶವಗಳು, 9ನೆಯ ಸ್ಥಳದಲ್ಲಿ 6 ರಿಂದ 7 ಶವಗಳು, ಹಾಗೆಯೇ 10ನೇ ಸ್ಥಳದಲ್ಲಿ 3 ಶವಗಳು, 11ನೇ ಸ್ಥಳದಲ್ಲಿ 9 ಶವಗಳು, 12ನೆಯ ಸ್ಥಳದಲ್ಲಿ 4 ರಿಂದ 5 ಶವಗಳು ಹಾಗೂ ಕೊನೆಯ 13ನೇ ಸ್ಥಳದಲ್ಲಿ ಅತ್ಯಧಿಕ ಸಂಖ್ಯೆಯ ಶವಗಳನ್ನು ಹೂಳಲಾಗಿದೆ ಎಂದು ದೂರುದಾರ ಮಾಹಿತಿ ನೀಡಿದ್ದಾನೆ ಎಂದು ತಿಳಿಸಿದ್ದಾರೆ. ಆದರೆ ಅತ್ಯಧಿಕ ಸಂಖ್ಯೆಯ ಶವಗಳನ್ನು ಹೊಂದಿರುವ ಸ್ಥಳವು ಸಾಕ್ಷಿದಾರ ದೂರುದಾರನ ಪ್ರಕಾರ ಈಗ ಗುರುತು ಮಾಡಿರುವ 13ನೇ ಸ್ಥಳದಲ್ಲಿ ಇಲ್ಲ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ. ಈ ನಿರ್ದಿಷ್ಟ ಸ್ಥಳವು ಇನ್ನೂ ಕೊಂಚ ಮುಂದಿದ್ದು ಹಾಲಿ ಸರಣಿಯ ಉತ್ಖನನ ಕಾರ್ಯ ಸಂಪೂರ್ಣಗೊಂಡ ನಂತರ ಆ ಸ್ಥಳದ ಉತ್ಖನನ ಕಾರ್ಯ ಜರುಗಲಿದೆ ಎಂದು ಮಾಹಿತಿ ನಮಗೆ ಲಭ್ಯವಾಗಿದೆ ಎಂದು ವಕೀಲ ಮಂಜುನಾಥ್ ಎನ್ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ.